ಮಂಗಳೂರಿನ ಬೊಕ್ಕಪಟ್ಟಣ ಯುವಜನ ಸಂಘದ 50ನೇ ಸಾರ್ವಜನಿಕ ಗಣೇಶೋತ್ಸವದ ಅಂಗವಾಗಿ ಯುವಜನ ಸಂಘ ಮತ್ತು ಜಿಲ್ಲಾ ಮೆಚ್ಚೂರು ಕುಸ್ತಿ ಸಂಘದ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಪುರುಷರ ಹಾಗೂ ಮಹಿಳೆಯರ ಕುಸ್ತಿ ಪಂದ್ಯಾಟದ ಉದ್ಘಾಟನಾ ಸಮಾರಂಭವು ಅಕ್ಷಯ ಸಭಾಂಗಣದಲ್ಲಿ ಜರುಗಿತು. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪುರುಷರ ಮತ್ತು ಮಹಿಳೆಯರ ಕುಸ್ತಿ ಪಂದ್ಯಾಟವನ್ನು ಬೊಕ್ಕಪಟ್ಟಣದ ಬೋಟ್ ಫಂಡ್ನ ಅಧ್ಯಕ್ಷರಾದ ನಾರಾಯಣ್ ಬೋಳಾರ್ ಅವರು ಉದ್ಘಾಟಿಸಿದರು. ಅನಂತರ ಕುಸ್ತಿ ಅಖಾಡಕ್ಕೆ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಯುವಜನ ಸಂಘ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದ್ದು, ಇನ್ನು ಮುಂದಿನ ದಿನಗಳಲ್ಲಿ ಇಂತಹದೇ ಕಾರ್ಯಕ್ರಮಗಳನ್ನು ನಡೆಸಲಿ ಎಂದು ಹಾರೈಸಿದರು. ಬಹಳಷ್ಟು ಹಲವು ಕಾರ್ಯಕ್ರಮಗಳನ್ನು ಯುವಜನ ಸಂಘದ ಕಡೆಯಿಂದ ಆಯೋಜನೆ ಮಾಡಿಕೊಳ್ಳಲಾಗಿದೆ. ಆ ಯುವಜನ ಸಂಘದಿಂದ ಮಾಡಿಕೊಂಡಂತಹ ಹಲವು ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮ ಇವತ್ತು ಸಾರ್ವಜನಿಕವಾಗಿ ಕುಸ್ತಿ ಪಂದ್ಯಾಟವನ್ನು ಈ ಸಭಾಂಗಣದಲ್ಲಿ ಆಯೋಜನೆ ಮಾಡಿದೆ. 50 ವರ್ಷಗಳ ನೆನಪನ್ನು ಪುನರಪಿ ಮೆಲುಕು ಹಾಕಿಕೊಡಬೇಕು. 50 ವರ್ಷ ಯುವಜನ ಸಂಘ ಮಾಡಿದಂಥ ಕೆಲಸ ಕಾರ್ಯಗಳು, ಅದರ ನೆನಪಿನೊಂದಿಗೆ ಹಲವಾರು ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಕೆಲಸ ಕಾರ್ಯಗಳು ಮಾಡಬೇಕು ಅಂತೇಳುವಂಥ ಒಂದು ಉತ್ತೇಜನವನ್ನು ಕೊಡಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ಆ ಒಂದು ನೆನಪಿಗಾಗಿ 50 ವರ್ಷದ ಒಟ್ಟು ನೆನಪನ್ನು ಹಲವಾರು ಪಂದ್ಯಾಟಗಳನ್ನು, ಹಲವಾರು ಕಾರ್ಯಕ್ರಮಗಳನ್ನು, ಹಲವಾರು ಕ್ರೀಡೆಗಳನ್ನು. ಇದೇ ವೇಳೆ ವಿ4 ನ್ಯೂಸ್ನ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಅವರನ್ನ ಯುವಜನ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭ ಪುರುಷರ ಮತ್ತು ಮಹಿಳೆಯರ ಕುಸ್ತಿ ಪಂದ್ಯಾಟ ನಡೆಯಿತು. ವಿವಿಧ ಕಡೆಯಿಂದ ಸ್ಪರ್ಧಾಳುಗಳು ಭಾಗವಹಿಸಿದ್ರು. ಈ ವೇಳೆ ಕಾರ್ಯಕ್ರಮದಲ್ಲಿ ಯುವಜನ ಸಂಘದ ಅಧ್ಯಕ್ಷರಾದ ಯೋಗೀಶ್ ಅರಸಾಲ್ಯನ್, ದಕ್ಷಿಣ ಕನ್ನಡ ಜಿಲ್ಲಾ ಮೆಚ್ಚೂರು ಕುಸ್ತಿ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ವಿ ಕರ್ಕೇರ, ಬೋಳರ್ ಮುಖ್ಯಪ್ರಾಣ ದೇವಸ್ಥಾನದ ಟ್ರಸ್ಟಿ ನವೀನ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲಿಯನ್ ವಿ4 ನ್ಯೂಸ್ 24/7 ಮಂಗಳೂರು.